ಕುಡ್ಲದ ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡೆಸುತ್ತಿದೆ. ಬುಧವಾರ ರಾತ್ರಿ ತೇರಿಗೆ ಅಟ್ಟಣೆ ಆತನು. ಮಧ್ಯಾಹ್ನ ಮಾಪೂಜೆ ನಡಪಾದು ದರ್ಶನ ಬಲಿತ ಒಟ್ಟುಗು ದೇವೇರಿನ ತೇರೇರಾಯರು. ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನಡು ಶನಿವಾರ ಕೊಡಿಯೇರಿದ 5 ದಿನದ ವರ್ಷದ ಜಾತ್ರೆ ಶುರುವಾಗಿದೆ. ಬುಧವಾರ ಮಹಾರಥೋತ್ಸವ ನಡೆಸುತ್ತಿದೆ. ಮಧ್ಯಾಹ್ನ ದೇವೇರು ತೇರಿಯೇರಿದರೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತದೆ. ಶ್ರೀ ಮಹಾಗಣಪತಿ ಬೊಕ ಮಂಗಳದೇವಿಗೆ ಮಧ್ಯಾಹ್ನದ ಮಾಪೂಜೆ ಮಂತದು ದೇವೇರಿನ ಬಲಿಪಿದಾಂಡೆ. ತೇರದ ಎದುರು ದರ್ಶನ ಬಲಿ ನಡಪಾದು ದೇವೇರಿನ ಉಚ್ಚಯ ಮೂರ್ತಿನ ತೇರಿಡು ಕುಲ್ಲಾದು ಪೂಜೆ ಮಲ್ತೇರು. ಪಾಕ ಜನ ಭಕ್ತರು ಈ ಪೊರ್ತುಡು ಪಾಲ್ದೆ ತಂದರು. ಗುರುವಾರ ರಾತ್ರಿ ದೇವೇರಿನ ಜಲಕಾದು ಉಚ್ಚಯದ ಕೊಡಿಜಾಪೇರು. ಶುಕ್ರವಾರ ರಾತ್ರಿ ದೇವಸ್ಥಾನದ ಪರಿವಾರ ದೈವೊಳಗೆ ಕೋಲ ನೇಮ ಅಟ್ಟಣೆ ಆಗಿದೆ.